ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಾದಾಮಿ ಎಲೆ ಉಂಟಲ್ವಾ, ಆ ಬಾದಾಮಿ ಎಲೆಯಲ್ಲಿ ಗಟ್ಟಿ ಹೇಗೆ ಮಾಡುವುದಂತೇಳಿ ತೋರಿಸ್ತಾ ಇದ್ದೇನೆ. ತುಂಬ ರುಚಿಕರವಾಗಿರ್ತದೆ. ನಿಮಗೆ ಸಹ ಗೊತ್ತಿರ್ಬೋದು, ಕೆಲವರಿಗೆ ಬಾದಾಮಿ ಎಲೆಯಲ್ಲಿ ಗಟ್ಟಿ ಮಾಡುವುದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಬಾದಾಮಿ ಎಲೆಯಲ್ಲಿ ಸಹ ಗಟ್ಟಿ ಮಾಡಲಿಕ್ಕೆ ಆಗ್ತದಾ ಅಂತೇಳಿ ಅಂದ್ಕೊಳ್ಬೋದು ನೀವು. ಹೌದು, ನಮ್ಮ ನಮ್ಮ ತುಳುನಾಡಲ್ಲೆಲ್ಲ ತುಂಬ ಜಾಸ್ತಿ ಮಾಡ್ತಾರೆ. ಹಳ್ಳಿ ಸೈಡಲ್ಲೆಲ್ಲ ಈ ಬಾದಾಮಿ ಮರ ಮನೆಯಲ್ಲಿದ್ದರೆ ಅದರಿಂದ ಎಲೆಯನ್ನು ಕೊಯ್ದು ಈ ರೀತಿ ಗಟ್ಟಿಯನ್ನು ಮಾಡ್ಕೊಳ್ತಾ ಇರ್ತೇವೆ ನಾವು. ಸಾಂಪ್ರದಾಯಿಕವಾದಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ನಮ್ಮ ಹಿಂದಿನ ಕಾಲದಿಂದ ಹಿರಿಯರೆಲ್ಲ ಮಾಡ್ತಾ ಇದ್ರಂತೆ ಈ ರೆಸಿಪಿಯನ್ನು. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಈ ಥರ ಬಾದಾಮಿ ಎಲೆಯಲ್ಲಿ ಗಟ್ಟಿಯನ್ನು ಮಾಡ್ಕೊಂಡು ತಿಂದರೆ. ಓಕೆ, ಇವಾಗ ಮೊದಲನೇದಾಗಿ ನಾವು ಅಕ್ಕಿಯನ್ನು ರುಬ್ಕೊಳ್ಳಿಕ್ಕುಂಟು ನಮಗೆ. ಈ ಥರ ನಾನು ರೇಷನ್ ಇದ್ದು ಕುಚ್ಚಲಕ್ಕಿ ತೊಗೊಂಡಿದ್ದೇನೆ ನೋಡಿ. ಒಂದು 6 ಗಂಟೆ ಹೊತ್ತು ನೀರಲ್ಲಿ ನೆನೆಸಿಟ್ಟಿದ್ದೇನೆ ಇದನ್ನು. ಕುಚ್ಚಲಕ್ಕಿ, ಬೆಳ್ತಿಗೆ ಅಕ್ಕಿ ಅಲ್ಲ, ರೇಷನ್ ಇದ್ದು ಕುಚ್ಚಲಕ್ಕಿ ಮತ್ತು ಉಪ್ಪು, 2 ಐಟಮ್ ಸಾಕಾಗ್ತದೆ. 2 ಐಟಮನ್ನು ಹಾಕಿಕೊಂಡು ಈಗ ನಾವು ಈ ಥರ ಕಡಿಯುವ ಕಲ್ಲುಂಟಲ್ಲ, ಕಡಿಯುವ ಕಲ್ಲಿಗೆ ಹಾಕಿಬಿಟ್ಟು ಇದನ್ನು ರುಬ್ಕೊಳ್ಳುವ. ನಿಮಗೆ ಬೇಕಾದರೆ ಮಿಕ್ಸಿ ಇಲ್ಲವೇ ಗ್ರೈಂಡರಿಗೆ ಸಹ ಹಾಕ್ಬೋದು, ಆದರೆ ಸ್ವಲ್ಪ ತೆಳ್ಳಗಾಗ್ತದೆ ಹಿಟ್ಟು. ನಮಗೆ ಎಷ್ಟು ಗಟ್ಟಿ ಹಿಟ್ಟು ಇದನ್ನು ಕಡಿಲಿಕ್ಕಾಗ್ತದ ಅಷ್ಟು ಗಟ್ಟಿ ನಾವು ಕಡಿದರೆ ಒಳ್ಳೆಯದು. ಅಂದರೆ ಎಲೆಗೆ ಹಚ್ಚಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ. ಓಕೆ, ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು, ಎಷ್ಟು ಬೇಕಾ ಉಪ್ಪು ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಇದನ್ನು ಕಡಿತಾ ಇದ್ದೇನೆ ನೋಡಿ. ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗ್ತದೆ. ತುಂಬ ನೈಸ್ ಆಗಬೇಕಾಗ್ತದೆ ಇದು, ತರಿಯಾಗಿ ರುಬ್ಲಿಕ್ಕಿಲ್ಲ. ಸ್ವಲ್ಪ ಜಾಸ್ತಿ ನೈಸಾಗಿ ಇದನ್ನು ನಾವೀಗ ರುಬ್ಲಿಕ್ಕುಂಟು. ಈಗ ನಿಮಗೆ ನೋಡಿ ಕಾಣ್ತಾ ಇರ್ಬೋದಲ್ಲ ಎಷ್ಟು ಗಟ್ಟಿಯಾಗಿ ನಾನಿಲ್ಲಿ ರುಬ್ತಾ ಇದ್ದೇನೆ ನೋಡಿ. ಇಷ್ಟು ಗಟ್ಟಿ ಇರಬೇಕು ನೋಡಿ ಥಿಕ್ನೆಸ್ ಹಿಟ್ಟಿದ್ದು. ಓಕೆ, ಇವಾಗ ಇದು ಆಗ್ತಾ ಬಂತು ನೋಡಿ. ಈ ಥರ ನಾವು ಕೈಯಲ್ಲಿ ಉಂಡೆ ಕಟ್ಕೊಳ್ಳುವಾಗ ಕರೆಕ್ಟಾಗಿ ಬರಬೇಕದು. ಓಕೆ, ಇವಾಗ ಇದು ಸಾಕು. ಇದನ್ನೀಗ ತೆಗೆಯುವ ಕಲ್ಲಿಂದ. ನೀರು ಹಾಕಲಿಕ್ಕಿಲ್ಲ, ಈ ಥರ ಹಿಟ್ಟು ಮಾತ್ರ ತೆಗಿಲಿಕ್ಕೆ. ಈಗ ಹಿಟ್ಟು ರೆಡಿಯಾಗಿದೆ. ಹಾಗೆ ಇಲ್ಲಿ ಒಲೆ ಕೂಡ ರೆಡಿ ಮಾಡ್ಕೊಳ್ಳೋಣ. ಓಕೆ, ಒಲೆ ರೆಡಿ ಮಾಡಿ ಆದಮೇಲೆ ಈಗ ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ಈ ಬಾಣಲೆಗೆ ನೋಡಿ ಇಲ್ಲಿ ಒಂದು 100 ಗ್ರಾಮ್ನಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಅಂದರೆ ಕಪ್ಪಲ್ಲಿ ಒಂದು ದೊಡ್ಡ ಕಪ್ಪಿದ್ರೆ 1 ಕಪ್ ಅಂತ ಹೇಳ್ಬೋದು. 100 ಗ್ರಾಮ್ನಷ್ಟು ಬೆಲ್ಲ, ಹಾಗೆ ಸ್ವಲ್ಪ ನೀರು, ಒಂದು 1/4 ಗ್ಲಾಸ್ನಷ್ಟು ನೀರು. ಪಾಕ ಮಾಡಲಿಕ್ಕೆಲ್ಲ ಬೆಲ್ಲ ಇದು, ಸ್ವಲ್ಪ ನೀರಾದರೆ ಸಾಕಾಗ್ತದೆ ನಮಗೆ. ಸ್ವಲ್ಪ ನೀರಾಗಲಿ. ಈ ನೀರಿನ ಬಿಸಿಗೆ ಉಂಟಲ್ವ, ಈ ಬೆಲ್ಲ ನೀರಾಗ್ತದೆ ನೋಡಿ. ಈಗ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕಿದರೆ ಸಾಕು. ಈಗ ಕಾಣ್ತಾ ಇರ್ಬೋದು ಬೆಲ್ಲೆಲ್ಲ ನೀರಾಗಿದೆ, ಪಾಕ ಸವರಲಿಕ್ಕಿಲ್ಲ. ಸ್ವಲ್ಪ ಬೆಲ್ಲ ನೀರಾಗಲಿಕ್ಕೆ ಮಾತ್ರ ನಾವಿಲ್ಲಿ ಬಿಸಿಗಿಡೋದು. ಓಕೆ, ಈಗ ನಿಮಗೆ ನೋಡಿ ಕಾಣ್ತಾ ಇರ್ಬೋದು ಸಾಕಿದು, ಈಗ ನೀರಾಗಿದೆ ಬೆಲ್ಲ. ಈಗ ಇದಕ್ಕೆ ನಾವು ತೆಂಗಿನಕಾಯಿ ಹಾಕುವ. ತೆಂಗಿನಕಾಯಿ ನಾನಿಲ್ಲಿ ಒಂದು ಫುಲ್ ತೆಂಗಿನಕಾಯಿ ತೊಗೊಂಡಿದ್ದೇನೆ. ಅಂದರೆ ದೊಡ್ಡ ಸೈಜ್ ಇದ್ದಲ್ಲ, ಸಾಧಾರಣ ಒಂದು ಮೀಡಿಯಮ್ ಸೈಜ್ ಇದ್ದು ಫುಲ್ಲು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ನಾನು. ಈ ಥರ ತೆಂಗಿನಕಾಯಿನ ಹಾಕಿಬಿಟ್ಟು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡುವ. ಇದು ಹೋಳಿಗೆ ಹೂರಣ ಉಂಟಲ್ವಾ, ಆ ರೀತಿಯೆಲ್ಲ ಬರಬೇಕು ಅಂತ ಇಲ್ಲ, ಸ್ವಲ್ಪ ಇದು ಸರಿಯಾಗಿ ಮಿಕ್ಸ್ ಆದರೆ ಸಾಕಾಗ್ತದೆ ಅಷ್ಟೇ. ನಂತರ ಇದಕ್ಕೆ ಬಾಳೆಹಣ್ಣು ಹಾಕುವ. 1 ಕಪ್ನಷ್ಟು ನಾನಿಲ್ಲಿ ಕದೋಲಿ ಬಾಳೆಹಣ್ಣು ತಗೊಂಡಿದ್ದೇನೆ. ಕದೋಲಿ ಬಾಳೆಹಣ್ಣಾದರೆ ಒಳ್ಳೆಯದು, ಸ್ವಲ್ಪ ಗಟ್ಟಿ ಇರ್ತದಲ್ವ. ಈ ಪಚ್ಚೆ ಬಾಳೆಹಣ್ಣೆಲ್ಲ ಆದರೆ ಒಂದು ಸ್ವಲ್ಪ ಅದು ಸ್ಮೂತಾಗಿ ನಾವು ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಅಂಟಂಟಾಗೋ ಚಾನ್ಸ್ ಇರ್ತದೆ. ಅದಕ್ಕೆ ನಂತರ ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಒಂದು ಸಲ ಮಿಕ್ಸ್ ಮಾಡುವ ಇದನ್ನು. ಸಾಕಿಷ್ಟಿದು. ಬಾಳೆಹಣ್ಣು ಬೇಯಬೇಕು ಅಂತೇನಿಲ್ಲ, ಮತ್ತು ಅದು ಹಬೆಯಲ್ಲಿ ನಾವು ಬೇಯಿಸುವಾಗ ಬೇಯ್ತದೆ ಅದು. ಓಕೆ, ಈಗ ಸಾಕು ನೋಡಿ. ಇದನ್ನು ಈಗ ಇಳಿಸುವ ಕೆಳಗೆ. ಇದು ನೋಡಿ ಬಾದಾಮಿ ಎಲೆ. ನೋಡುವಾಗ ನಿಮಗೆ ಈ ಏನು ಬೀಜದ ಎಲೆ ಉಂಟಲ್ವಾ, ಅಂದರೆ ಇದು ಗೇರು ಬೀಜದ ಎಲೆ ನೋಡಿ, ಅದು ಇರ್ತದೆ ನೋಡಿ, ಆ ಥರ ಕಾಣ್ತಾ ಉಂಟು. ಆದರೆ ಇದು ಬಾದಾಮಿ ಎಲೆ. ಇದನ್ನು ಚೆಂದ ನಾನು ವಾಶ್ ಮಾಡಿ ಒರೆಸ್ಬಿಟ್ಟು ಇಟ್ಕೊಂಡಿದ್ದೇನೆ ನೋಡಿ. ದೊಡ್ಡ ಎಲೆ ಸಿಕ್ಕಿದರೆ ಒಳ್ಳೆಯದು, ಈ ಥರ ದೊಡ್ಡ ದೊಡ್ಡ ಎಲೆ ಸಿಕ್ಕಿದರೆ ಒಳ್ಳೆಯದು ಸಣ್ಣ ಎಲೆಗಿಂತ. ಕ್ಲೀನಾಗಿರೋ ಎಲೆನ ತೆಗೀರಿ ನೀವು. ಸರಿಯಾಗಿ ನೋಡ್ಕೊಳ್ಬೇಕಾಗ್ತದೆ. ಇವಾಗ ಸ್ವಲ್ಪ ಮಳೆಗಾಲ ಆದ್ದರಿಂದ ಹುಳಗಳೆಲ್ಲ ಇರ್ತದೆ ಎಲೆಯಲ್ಲಿ, ಆದ್ದರಿಂದ ನೀಟಾಗಿ ನೀವು ಅದನ್ನ ವಾಶ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಈ ಥರ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ಈಗ ನಾವು ಹಿಟ್ಟು ಹಚ್ಚುವ. ಅದಕ್ಕೆ
ನೋಡಿ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕಿಬಿಟ್ಟು ತೆಳ್ಳಗೆ ಹಚ್ಕೊಳ್ಳಿ. ಎಷ್ಟು ತೆಳ್ಳಗಾಗ್ತದೋ ಅಷ್ಟು ತೆಳ್ಳಗೆ ಹಚ್ಕೊಳ್ಳಿ. ಗಟ್ಟಿ ಹಿಟ್ಟು ಈ ಥರ ನಾವು ರುಬ್ಬಿದ್ರಿಂದ ಎಷ್ಟು ತೆಳ್ಳಗೆ ಬೇಕಾದರೂ ಹಚ್ಲಿಕ್ಕಾಗ್ತದೆ. ನೋಡಿ ನೋಡಿ ಈ ಥರ ತೆಳ್ಳಗೆ ಹಚ್ಕೊಳ್ಳಿ. ಓಕೆ, ನಂತರ ಇದಕ್ಕೆ ಈಗ ಬೆಲ್ಲದ ಮಿಶ್ರಣವನ್ನು ಹಾಕುವ. ಸಾಧಾರಣ ಒಂದು 2 ಸ್ಪೂನ್ ಬೇಕಾಗ್ತದೆ. ಒಂದೊಂದು ಎಲೆಗೆ ಈ ಥರ 2 ಸ್ಪೂನ್ ಬೇಕಾಗ್ತದೆ. ದೊಡ್ಡ ಎಲೆ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಸಾಧಾರಣ ಮೀಡಿಯಮ್ ಸೈಜಿನ ಎಲೆ ಆದರೆ 2 ಸ್ಪೂನು ಹಾಕಿ ಈ ಥರ ಕೈಯಲ್ಲೇ ಸ್ಪ್ರೆಡ್ ಮಾಡಿ ಅದನ್ನು ನೋಡಿ ಈ ಥರ ಚೆಂದ ಸ್ಪ್ರೆಡ್ ಮಾಡಿ ಫುಲ್ಲು. ನಂತರ ಫೋಲ್ಡ್ ಮಾಡಿದರೆ ಆಯಿತು. ಈ ಥರ ಫೋಲ್ಡ್ ಮಾಡಬೇಕು. ನೋಡಿ ಈ ಥರ ಫೋಲ್ಡ್ ಮಾಡುವಾಗ ನಾವು ದಪ್ಪ ಹಚ್ಚಿದ್ರಷ್ಟು ಚೆನ್ನಾಗಿ ಆಗೋದಿಲ್ಲ, ತಿನ್ನಲಿಕ್ಕೆ ದಪ್ಪ ದಪ್ಪ ಆಗ್ತದೆ. ಅದಕ್ಕೆ ಅಂತೇಳಿ ತೆಳ್ಳಗೆ ಹಚ್ಚಿ ಅಂತ ಹೇಳಿದ್ದು ನಾನು ಹಿಟ್ಟನ್ನು. ಈ ಥರ ಒಂದು ಹಬೆ ಪಾತ್ರೆ ಉಂಟಲ್ವಾ, ಆ ಹಬೆ ಪಾತ್ರೆಯಲ್ಲಿಟ್ಟು ಬೇಯಿಸ್ಲಿಕ್ಕೆ ಇದನ್ನು. ಹಾಗೆ ಎಲ್ಲ ಗಟ್ಟಿ ಕೂಡ ನಾನು ಮಾಡಿಬಿಟ್ಟು ನಂತರ ತೋರಿಸ್ತೇನೆ ನಿಮಗೆ. ಓಕೆ, ನೋಡಿ ಇಲ್ಲಿ ಇವಾಗ ಎಲ್ಲ ಗಟ್ಟಿ ಹಿಟ್ಟಾಗಿದೆ. ನಾನು ಈಗ ಇದನ್ನು ಮುಚ್ಚಿಬಿಟ್ಟು ಸಾಧಾರಣ ಒಂದು 3/4 ಗಂಟೆ ಅಷ್ಟು ಹೊತ್ತು ಜಾಸ್ತಿ ಉರಿಯಲ್ಲಿ ಇದು ಬೇಯಬೇಕು. 3/4 ಗಂಟೆ ಬೇಯಬೇಕಾಗ್ತದೆ. ಓಕೆ, ಮುಚ್ಚಿಬಿಟ್ಟು ಈಗ ಬೇಯಲಿಕ್ಕೆ ಬಿಡುವ ಇದನ್ನು. ಓಕೆ, ಇವಾಗ ಬೇಯಲಿಕ್ಕಿಟ್ಟು 3/4 ಗಂಟೆ ಆಗಿದೆ. 3/4 ಗಂಟೆ ಕರೆಕ್ಟಾಗಿ 3/4 ಗಂಟೆ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಬೆಂದಿದೆ ಅಂತೇಳಿ ನೋಡುವ. ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ. ಈ ಗಟ್ಟಿಯಿಂದ ಎಲೆ ಕೂಡ ಅಷ್ಟೇ ಎಷ್ಟು ಚೆಂದ ಬರ್ತಾ ಉಂಟು ನೋಡಿ, ಸ್ವಲ್ಪ ಸಂಟುದಿಲ್ಲ ಗಟ್ಟಿಗೆ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮದು ಬಾದಾಮಿ ಎಲೆ ಗಟ್ಟಿ ರೆಡಿಯಾಗಿದೆ. ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಇಷ್ಟ ಆಗಿದ್ದರೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಆಮೇಲೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ನಾನು ನಿಮಗೆ ಸಿಗ್ತೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ. ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.